ನಮಸ್ಕಾರ ವೀಕ್ಷಕರೇ, ಸುದ್ದಿ ಸ್ಪಂದನಕ್ಕೆ ಸ್ವಾಗತ. ನಾನು ಪ್ರಜ್ವಲ್. ಈಗಾಗಲೇ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ವಿಧಾನಸಭಾ ಕ್ಷೇತ್ರವನ್ನ ಮರುಸ್ಥಾಪಿಸುವಂತೆ ಸಾಕಷ್ಟು ಕಡೆಗಳಲ್ಲಿ ಜನಸಾಮಾನ್ಯರು ತಮ್ಮ ಒಂದು ವಿಚಾರವನ್ನ ಪ್ರಸ್ತಾಪಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಈ ವಿಚಾರ ಅನ್ನುವಂಥದ್ದು ಈಗಾಗಲೇ ಏನು ಮುನ್ನೆಲೆಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, TR ಕೃಷ್ಣಪ್ಪ ಅವರೇನಿದ್ದಾರೆ ಹೊಸನಗರದ ಒಂದು ವಿಧಾನಸಭಾ ಕ್ಷೇತ್ರವನ್ನ ಮರುಸ್ಥಾಪಿಸಿ ಅನ್ನುವಂಥ ವಿಚಾರದ ಕುರಿತಾಗಿ ಸಂತೆಯಲ್ಲಿ ಹೊಸನಗರದ ಒಂದು ಸಂತೆಯಲ್ಲಿ ತನ್ನ ಒಂದು ಏನು ಬೇಡಿಕೆಯನ್ನು ಮುಂದಿಟ್ಟಿರುವಂಥದ್ದು. ಅದರಲ್ಲೂ ಕೂಡ ಯುವಕರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾತುಗಳನ್ನು ಆಡಿರುವಂಥದ್ದು. ಈ ಕುರಿತಾದಂತಹ ಒಂದು ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಕಾಯಕ ಯೋಗಿಗಳೇ, ಕಾಯಕವೇ ಕೈಲಾಸ. ಕಾಯಕ ಯೋಗಿಗಳೇ, ಕಾಯಕವೇ ಕೈಲಾಸ. ಬಸವಣ್ಣವರ ಹಿತವಚನ ಏನಿದೆ? ದುಡಿದು ತಿನ್ನು, ಕೆಲಸ ಮಾಡಿ ತಿನ್ನು, ಹಂಗಿನ ಅರಿಮನೆಗಿಂತ ವಿಂಗಡದ ಗುಡಿಲೇಸು. ನಿಮ್ಮಂತ ಯುವಕರು ಪ್ರೇರಣೆಯಾಗಿ ಹೊಸನಗರ ವಿಧಾನಸಭಾ ಕ್ಷೇತ್ರ ಪುನರ್ ನಾಮಕರಣ ಮಾಡಲಿಕ್ಕೆ ನಿಮ್ಮೆಲ್ಲರ ಅಗತ್ಯ ಇದೆ ಅನ್ನುವಂತ ಮಾತನ್ನ ಹೇಳ್ತಾ, ನಾನು ಪುನರ್ ನಾಮಕರಣ ಮಾಡಿ ಕೃಷ್ಣಪ್ಪನ ಮಾತ್ರ ಅಲ್ಲ, ನಿಮ್ಮೆಲ್ಲರ ಯುವಕರ ಪಾತ್ರ ಬಹಳ ಅಮೂಲ್ಯ ಅನ್ನುವಂಥದ್ದು ಇಡೀ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಹೊಸನಗರ ಕ್ಷೇತ್ರವನ್ನ ಪುನರ್ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾರ್ಪಡಿಸಿಕೊಂಡು ಬರೋಣ. ಅದರಲ್ಲಿ ನಿಮ್ಮೆಲ್ಲರ ಮುಖ್ಯ ಪಾತ್ರ ಇರಲಿ ಅನ್ನುವಂತ ಮಾತನ್ನ ಹೇಳ್ತಾ ಮಾತನ್ನ ಮುಗಿಸ್ತಾರೆ. ಕೂಡ ಮಾರ್ಗದರ್ಶನ ನಮಗೆ ಯಾವುದೋ ಒಬ್ಬ ವಿಧಾನಸಭಾ ಕ್ಷೇತ್ರದ ನಾವು ಮತದಾರರಾಗೋದು ಬೇಡ. ಈಗಿನ ಸಂತೆ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಿ, ಕಾಯಕ ಮಾಡಿ, ಜನರ ಬದುಕಿಗೂ ದಾರಿ ಕೊಟ್ಟು ತಾವು ಬದುಕ್ತಾ ಇರೋಂಥ ಕಾಯಕ ಯೋಗಿಗಳು ನೀವು. ಬಸವಣ್ಣವರ ಹಿತವಚನ ಏನಿದೆ? ಕಾಯಕವೇ ಕೈಲಾಸ, ದುಡಿದು ತಿನ್ರು ಅನ್ನುವಂತ ಮಾತು ಏನಿದೆ, ಅದಕ್ಕೆ ಬದ್ಧರಾದ ನೀವು ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನ ಪುನರ್ ನಾಮಕರಣ ಮಾಡಲಿಕ್ಕೆ ನಿಮ್ಮೆಲ್ಲರ ಪಾತ್ರ ಇರಬೇಕು, ನಿಮ್ಮೆಲ್ಲರ ಸಹಕಾರ ಇರಬೇಕು. ಆಗಸ್ಟ್ 14ನೇ ತಾರೀಕು ರಿಪ್ಪನ್ಪೇಟೆಯಿಂದ ಸೈಕಲ್ ಹೊಡೆದು ಆಗಸ್ಟ್ 15ನೇ ತಾರೀಕು ಚುನಾವಣಾ ಆಯುಕ್ತರಿಗೆ ಮನವಿ ಕೊಡ್ತೇನೆ. ಆಗ ಯುವ ಸಮುದಾಯ ನೀವೆಲ್ಲ ನನಗೆ ಬೆಂಬಲ. TR ಕೃಷ್ಣಪ್ಪ ಎಲೆಕ್ಷನ್ ನಿಲ್ಲಕ್ಕ ಮಲೆನಾಡಿನ ತಪ್ಪಲಿನ ಒಂದು ತಾಲೂಕು ಇದು. ರಾಜ್ಯದ ಅರ್ಧ ಭಾಗಕ್ಕೆ ಕರೆಂಟ್ ಅನ್ನ ಕೊಟ್ಟಿರುವಂತದ್ದು ಈ ಒಂದು ತಾಲೂಕಿನ ಜನತೆ. ಆದ್ರೆ ಅವರು ಇಂದಿಗೂ ಕೂಡ ಕತ್ತಲೆಯಲ್ಲಿ ಇರುವಂತದ್ದು. ಈ ಒಂದು ಹೊಸನಗರ ಏನಿತ್ತು ಮೊದಲು ವಿಧಾನಸಭಾ ಕ್ಷೇತ್ರವಾಗಿತ್ತು, ಆದರೆ ಅನಂತರದಲ್ಲಿ ಅದರ ಒಂದು ವಿಧಾನಸಭಾ ಕ್ಷೇತ್ರದ ಸ್ಥಾನವನ್ನ ತೆಗೆದು ಹಾಕಲಾಗುತ್ತೆ. ಏನು ಸಾಗರದೊಂದಿಗೆ ಈ ಒಂದು ತಾಲೂಕನ್ನ ಅದೇ ರೀತಿಯಲ್ಲಿ ಅರ್ಧ ಭಾಗವನ್ನ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದೊಂದಿಗೆ ಜೋಡಣೆಯನ್ನ ಮಾಡಲಾಗುತ್ತೆ. ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಅಂದಿನಿಂದ ನಡೀತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಒಂದು ಆಕ್ರೋಶವಾಗಿರುವಂಥದ್ದು. ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟಿದ್ರು, ಅಭಿವೃದ್ಧಿಗಳು ಆಗ್ತಾ ಇಲ್ಲ, ದಯವಿಟ್ಟು ವಿಧಾನಸಭಾ ಕ್ಷೇತ್ರವನ್ನ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಜನಸಂಖ್ಯೆ ಕಡಿಮೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಒಂದು ವಿಧಾನಸಭಾ ಕ್ಷೇತ್ರವನ್ನ ತೆಗೆದು ಹಾಕಲಾಗುತ್ತೆ. ಅರ್ಧ ಭಾಗವನ್ನ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ಇನ್ನು ಸ್ವಲ್ಪ ಭಾಗವನ್ನ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದೊಂದಿಗೆ ಜೋಡಣೆಯನ್ನ ಮಾಡಲಾಗುತ್ತೆ. ಅಂದಿನಿಂದ ಅಭಿವೃದ್ಧಿ ಅನ್ನುವಂಥದ್ದು ಮಾತ್ರ ಹೊಸನಗರ ತಾಲೂಕಿನಲ್ಲಿ ಶೂನ್ಯವಾಗಿರುವಂಥದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲೇ ಅತಿ ದೊಡ್ಡ ತಾಲೂಕು ಅನ್ನುವಂಥ ಒಂದು ಹೆಗ್ಗಳಿಕೆ ಪಾತ್ರವಾಗಿರುವಂತಹ ಈ ಒಂದು ಹೊಸನಗರದಲ್ಲಿ ಈಗಾಗಲೇ ಅಭಿವೃದ್ಧಿಯ ಮಾತು ಮಾತ್ರ ಶೂನ್ಯವಾಗ್ತಾನೆ ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಇಡೀ ಒಂದು ರಾಜ್ಯಕ್ಕೆ ವಿದ್ಯುತ್ ಅನ್ನ ನೀಡುವಂತಹ ಲಿಂಗನಮಕ್ಕಿ ಅಣೆಕಟ್ಟಿಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದಂತಹ ಜನತೆ ಇಂದು ಕತ್ತಲಿನಲ್ಲಿ ಇರುವಂತದ್ದು. ಸಾಕಷ್ಟು ಭಾಗಗಳು ಮುಳುಗಡೆಯಾಗಿರುವಂತದ್ದು. ಆ ಒಂದು ಮುಳುಗಡೆಯ ಭಾಗದಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಿಕೊಡುವಲ್ಲಿ ಸಾಕಷ್ಟು ಕಡೆಗಳಲ್ಲಿ ವಿಫಲವಾಗಿದೆ ಅಂತಾನೆ ಹೇಳ್ಬೋದು ಸರ್ಕಾರ. ಅದೇ ರೀತಿಯಲ್ಲಿ ಜನಪ್ರತಿನಿಧಿಗಳು ಕೂಡ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಈ ಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕಾಗಿರುವಂತದ್ದು, ಆದ್ರೆ ಎಲ್ಲೂ ಕೂಡ ಅಭಿವೃದ್ಧಿ ಕಾರ್ಯ ಅನ್ನುವಂಥದ್ದು ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಶಾಸಕರಿಗೆ ಈ ಒಂದು ಕ್ಷೇತ್ರ ಏನಿದೆ ಸಾಕಷ್ಟು ದೊಡ್ಡದಾಗಿರುವಂತದ್ದು. ಕಾರಣ ಸಾಗರ ಮತ್ತೆ ಹೊಸನಗರ, ಅದೇ ರೀತಿಯಲ್ಲಿ ತೀರ್ಥಹಳ್ಳಿ ಮತ್ತೆ ಹೊಸನಗರ ಇವೆಲ್ಲವನ್ನ ಜೋಡಣೆ ಮಾಡಿರುವುದರಿಂದಾಗಿ ಶಾಸಕರಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕಾರಣ ಹೊಸನಗರ ತಾಲೂಕು ಏನಿದೆ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ತಾಲೂಕು. ಆದ್ರಿಂದಾಗಿ ಅಷ್ಟೊಂದು ದೊಡ್ಡ ತಾಲೂಕನ್ನ ಇನ್ನೊಂದು ವಿಧಾನಸಭಾ
ಕ್ಷೇತ್ರದೊಂದಿಗೆ ಜೋಡಿಸಿದಾಗ ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಆಗಿಲ್ಲ. ಅದರಲ್ಲೂ ಕೂಡ ಆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಕೆಲವೊಂದಿಷ್ಟು ಸೇತುವೆಗಳು ಕೂಡ ಸರಿ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ, ಅದೇ ರೀತಿಯಲ್ಲಿ ಕೆಲವು ಕಡೆ ಕರೆಂಟ್ ಕೂಡ ಇಲ್ಲದೆ ಇರುವಂಥದ್ದು. ಈ ರೀತಿಯ ಸಾಕಷ್ಟು ಸಮಸ್ಯೆಗಳನ್ನು ಹೊಸನಗರ ಮೊದಲಿಂದಲೂ ಕೂಡ ಎದುರಿಸಿಕೊಂಡು ಬಂದಿರುವಂಥದ್ದು. ಯಾವಾಗ ಸಾಗರದೊಂದಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರವನ್ನು ಜೋಡಿಸ್ತಾರೋ ಅಂದಿನಿಂದ ಅಭಿವೃದ್ಧಿ ಅನ್ನುವಂಥ ಪದ ಏನಿದೆ ಇದು ನೇಪಥ್ಯಕ್ಕೆ ಸರಿದಿದೆ ಅನ್ನುವಂಥ ಮಾತುಗಳನ್ನ ಅಲ್ಲಿನ ಜನಸಾಮಾನ್ಯರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ಬಾರಿ ಈ ವಿಚಾರದ ಕುರಿತಾಗಿ ಮನವಿಯನ್ನು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿನ ಪ್ರಗತಿಪರರ ಒಂದು ಆರೋಪ ಆಗ್ತಾ ಇರುವಂಥದ್ದು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೊಸನಗರಕ್ಕೆ ಪ್ರತ್ಯೇಕವಾದಂತಹ ವಿಧಾನಸಭಾ ಕ್ಷೇತ್ರವನ್ನು ಕೊಡಬೇಕು, ಆ ಒಂದು ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂಥ ಹೋರಾಟ ಏನಿದೆ ಇದು ಬಿರುಸಿನಿಂದ ಸಾಗ್ತಾ ಇರುವಂಥದ್ದು. ಎಲ್ಲ ಯುವಕರಿಗೂ ಕೂಡ TR ಕೃಷ್ಣಪ್ಪ ಅವರು ಏನಿದ್ದಾರೆ ಕರೆಯನ್ನು ಕೊಟ್ಟಿರುವಂಥದ್ದು. ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಸ್ವತಃ ಒಬ್ಬರೇ ಆ ಒಂದು ಪ್ರಚಾರವನ್ನು ಕೈಗೊಂಡಿರುವಂಥದ್ದು. ವಿಧಾನಸಭಾ ಕ್ಷೇತ್ರವನ್ನ ಕೊಡಿ, ನಮ್ಮ ಒಂದು ವಿಧಾನಸಭಾ ಕ್ಷೇತ್ರ ನಮಗೆ ಬೇಕು ಅನ್ನುವಂಥ ಒಂದು ಮಾತನ್ನ ಈಗಾಗಲೇ ಹೇಳಿರುವಂಥದ್ದು. ಅದರಲ್ಲೂ ಕೂಡ ಆಗಸ್ಟ್ 15ರಂದು ಬೆಂಗಳೂರಿಗೆ ಹೊರಡ್ತೇನೆ ಪ್ರತಿಭಟನೆ ಮಾಡುವುದಕ್ಕಾಗಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇಡೀ ರಾಜ್ಯಕ್ಕೆ ವಿದ್ಯುತ್ತನ್ನು ನೀಡಲು ಹೋದಂಥವರು ಇಂದು ಕೂಡ ಕತ್ತಲೆಯಲ್ಲಿ ಜೀವನವನ್ನು ಕಳೀತಾ ಇದ್ದಾರೆ. ಎಲ್ಲೂ ಕೂಡ ಸಮರ್ಪಕವಾದಂತಹ ವಿದ್ಯುತ್ ಸೌಲಭ್ಯವಾಗಲಿ, ರಸ್ತೆ ಸೌಲಭ್ಯವಾಗಲಿ, ನೀರಿನ ಸೌಲಭ್ಯವಾಗಲಿ ಇಲ್ಲದೆ ಇರುವಂಥದ್ದು. ಈ ಒಂದು ತಾಲೂಕಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಆಸ್ಪತ್ರೆಗಳಿದೆ, ಆದರೆ ಎಲ್ಲೂ ಕೂಡ ವೈದ್ಯರೇ ಇಲ್ಲದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾವ ಒಂದು ಭಾಗಕ್ಕೆ ಹೋಗಿ ನೋಡಿದ್ರೂ ಕೂಡ ವೈದ್ಯರ ಕೊರತೆ ಅನ್ನುವಂಥದ್ದು ಎದ್ದು ತೋರುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಎಲ್ಲ ಕಡೆಯಲ್ಲೂ ಕೂಡ ಬಾಗಿಲು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಕಡೆಗಳಲ್ಲಿ ಮಾತ್ರ ಬಾಗಿಲನ್ನು ತೆರೆದಿರುವಂಥದ್ದು. ಅದರಲ್ಲೂ ಕೂಡ ಒಬ್ಬರೇ ವೈದ್ಯರನ್ನ 3 ಆಸ್ಪತ್ರೆಗಳಿಗೆ ವಾರದಲ್ಲಿ ಕಳಿಸುವಂಥದ್ದು. ಒಂದೊಂದು ದಿನ ಮಾತ್ರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಬಾಗಿಲು ತೆರೆಯುವಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಜನಪ್ರತಿನಿಧಿಗಳು ಇತ್ತ ಕಡೆ ತಲೆಯನ್ನ ಹಾಕ್ತಾ ಇಲ್ಲ, ತಲೆ ಕೆಡಿಸಿಕೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಒಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಚಾರ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿರುವಂತಹ ವಿಚಾರ, ಈಗಿನ ಪ್ರಸ್ತುತ ಶಾಸಕರು ಏನಿದ್ದಾರೆ ಸಾಗರ ವಿಧಾನಸಭಾ ಕ್ಷೇತ್ರದ ಹರ್ತಾಳು ಹಾಲಪ್ಪನವರು, ಅವರು ಕೂಡ ಮೊಟ್ಟ ಮೊದಲಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದು ಇದೇ ಹೊಸನಗರ ವಿಧಾನಸಭಾ ಕ್ಷೇತ್ರದ ಮೂಲಕ. ಅನಂತರದಲ್ಲಿ ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನ ತೆಗೆದುಹಾಕಲಾಗುತ್ತೆ. ಅನಂತರದಲ್ಲಿ ಅರ್ಧ ಭಾಗವನ್ನ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ, ಅದೇ ರೀತಿಯಲ್ಲಿ ಇನ್ನರ್ಧ ಭಾಗವನ್ನ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಲಾಗುತ್ತೆ. ಇಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಮಾತ್ರ ಅಂದಿನಿಂದ ಶೂನ್ಯವಾಗ್ತಾ ಹೋಗ್ತಾ ಇರುವಂಥದ್ದು. ಎಲ್ಲೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಕಾಣ್ತಾನೆ ಇಲ್ಲ. ಅದರಲ್ಲೂ ಕೂಡ ಏನು ರಾಜ್ಯಕ್ಕೆ ಕರೆಂಟ್ ಅನ್ನ ನೀಡಲಿಕ್ಕೆ ಹೋಗಿ ಸರ್ವಸ್ವವನ್ನು ತ್ಯಾಗ ಮಾಡಿಕೊಂಡಂತ ಈ ಜನರು ಏನಿದ್ದಾರೆ ಇಂದು ಕೂಡ ಕತ್ತಲೆಯಲ್ಲಿ ಇರುವಂಥದ್ದು. ಯಾವಾಗಲೂ ಕೂಡ ಒಂದು ಮಾತಿದೆ, ದೀಪ ಪ್ರಪಂಚಕ್ಕೆ ಬೆಳಕನ್ನು ನೀಡಿದ್ರೂ ಕೂಡ ತನ್ನ ಬುಡದಲ್ಲಿ ಕತ್ತಲೆ ಆವರಿಸಿಕೊಂಡಿರುತ್ತೆ ಅನ್ನುವಂಥದ್ದು. ಆ ಒಂದು ಮಾತು ಏನಿದೆ ಈ ಒಂದು ತಾಲೂಕಿಗೆ ಅಕ್ಷರಶಃ ಸತ್ಯವಾಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಅಭಿವೃದ್ಧಿಯ ಕೆಲಸವನ್ನು ಆಗಬೇಕಿದ್ರೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನೇ ಹೊಸನಗರದ ಜನತೆ ಅವಲಂಬಿಸಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಅದರಲ್ಲೂ ಕೂಡ ಈ 2 ತಾಲೂಕುಗಳು ಅತಿ ದೊಡ್ಡ ತಾಲೂಕುಗಳಾಗಿರೋದ್ರಿಂದಾಗಿ ಇಲ್ಲಿನ ಒಂದು ಅಭಿವೃದ್ಧಿ ಕಾರ್ಯಗಳೇನಿದೆ ಇದು ಸಂಪೂರ್ಣವಾಗಿ ಶೂನ್ಯವಾಗ್ತಾ ಹೋಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿರುವಂಥ ಇನ್ನೊಂದು ವಿಚಾರ, ಅಷ್ಟೊಂದು ದೊಡ್ಡ ಪ್ರಮಾಣದ ವಿಧಾನಸಭಾ ಕ್ಷೇತ್ರವನ್ನು ಒಬ್ಬರು ಶಾಸಕರ ಕೈಯಲ್ಲಿ ನಿಭಾಯಿಸಲಿಕ್ಕೆ ಕಷ್ಟವಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಸಾಕಷ್ಟು ರೀತಿಯ ಮೂಲಭೂತ ಸೌಲಭ್ಯಗಳ ಇಲ್ಲದೆ ಇರುವಂಥದ್ದು. ಅದರಲ್ಲೂ ಕೂಡ ಅಲ್ಲಿನ ಜನತೆ ಸಂಪೂರ್ಣವಾಗಿ ಅಭಿವೃದ್ಧಿ ಅನ್ನುವಂಥ ಒಂದು ಪದದಿಂದಲೇ ವಂಚಿತರಾಗಿ ಬದುಕ್ತಾ ಇರುವಂಥದ್ದು. ಈಗಾಗಲೇ ಹೇಳಿದೆ, ಸರ್ಕಾರಿ ಶಾಲೆಗಳಿದೆ, ಸರ್ಕಾರಿ ಆಸ್ಪತ್ರೆ ಇದೆ, ಆದರೆ ಅಲ್ಲಿ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಕೂಡ ಇಲ್ಲದೆ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ, ಶಾಲೆಗಳಲ್ಲಿ ಶಿಕ್ಷಕರು ಕೂಡ ಸರಿಯಾಗಿ ಇಲ್ಲದೆ ಇರುವಂಥದ್ದು. ಎಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಕೂಡ ಆಗದೆ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಸಾಕಷ್ಟು ಗ್ರಾಮೀಣ ಪ್ರದೇಶವಾದಂತಹ ಹಿನ್ನೆಲೆಯಲ್ಲಿ ಈ ಭಾಗಗಳಿಗೆ ವೈದ್ಯರು ಬಂದರೂ ಕೂಡ ತಕ್ಷಣದಲ್ಲಿ ವರ್ಗಾವಣೆಯನ್ನು ಬಯಸುವಂಥದ್ದು. ಅದೇ ರೀತಿಯಲ್ಲಿ ಶಿಕ್ಷಕರು ಕೂಡ ಆಗಮಿಸ್ತಾರೆ ಈ ಭಾಗಗಳಿಗೆ, ಆದರೆ ತಕ್ಷಣದಲ್ಲಿ ವರ್ಗಾವಣೆಯನ್ನ ಬಯಸ್ತಾರೆ. ಅನಂತರದಲ್ಲಿ ಆ ಒಂದು ಭಾಗದಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಅವರು ಆಸಕ್ತಿಯನ್ನ ತೋರಿಸದೇ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ತಾಲೂಕಿನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ವಿಧಾನಸಭಾ ಕ್ಷೇತ್ರ ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ವಿಧಾನಸಭಾ ಕ್ಷೇತ್ರ ಏನಾದ್ರೂ ಹೊಸನಗರ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಅನ್ನುವಂಥದ್ದು ಆಗೋದಿಲ್ಲ ಅನ್ನುವಂಥ ಮಾತನ್ನ ಅಲ್ಲಿನ ಪ್ರಗತಿಪರರು ಹೇಳ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಸಾಮಾಜಿಕ
ಹೋರಾಟಗಾರರು ಕೂಡ ಇದರೊಂದಿಗೆ ಕೈ ಜೋಡಿಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೊಸನಗರದ ಒಂದು ಅಭಿವೃದ್ಧಿ ಏನಿದೆ ಇದು ಯಾವಾಗ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಅದರಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗಾದ್ರೆ ಇವರು ಸೇರಿಸ್ತಾರಾ ಅನ್ನುವಂಥದ್ದು ಇನ್ನೂ ಕೂಡ ಗೊಂದಲದಲ್ಲಿ ಇರುವಂಥದ್ದು. ಈ ಒಂದು ವಿಚಾರವಾಗಿ ಏಕಾಂಗಿಯಾಗಿ ಈಗಾಗಲೇ ಜನರಲ್ಲಿ ಜಾಗೃತಿ ಮೂಡಿಸುವಂತ ಪ್ರಯತ್ನವನ್ನ ಮಾಡಿರುವಂಥದ್ದು. ಅದರಲ್ಲೂ ಕೂಡ TR ಕೃಷ್ಣಪ್ಪ ಅವರೇನಿದ್ದಾರೆ ಈ ವಿಚಾರವಾಗಿ ಹೊಸನಗರದ ಸಂತೆ ಮಾರ್ಕೆಟ್ನಲ್ಲಿ ತಮ್ಮ ಒಂದು ಜಾಗೃತಿ ಮೂಡಿಸುವ ಅಭಿಯಾನವನ್ನ ಹಮ್ಮಿಕೊಂಡಿರುವಂಥದ್ದು. ಎಲ್ಲ ಜನರಿಗೂ ಕೂಡ ಅದೇ ರೀತಿಯಲ್ಲಿ ಯುವಕರಿಗೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಹೊಸನಗರ ವಿಧಾನಸಭಾ ಕ್ಷೇತ್ರದ ರಚನೆಗಾಗಿ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಯುವಕರೆಲ್ಲರೂ ಕೂಡ ಕೈ ಜೋಡಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಅಂತಾನೆ ಹೇಳ್ಬೋದು. ಕೆಲಸ ಮಾಡಿ ತಿನ್ನು ಹಂಗಿನ ಅರಿಮನೆಗಿಂತ ವಿಂಗಡದ ಗುಡಿಲೇಸು. ನಿಮ್ಮಂತ ಯುವಕರು ಪ್ರೇರಣೆಯಾಗಿ ಹೊಸನಗರ ವಿಧಾನಸಭಾ ಕ್ಷೇತ್ರ ಪುನರ್ ನಾಮಕರಣ ಮಾಡಲಿಕ್ಕೆ ನಿಮ್ಮೆಲ್ಲರ ಅಗತ್ಯ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಪುನರ್ ನಾಮಕರಣ ಮಾಡಿ ಕೃಷ್ಣಪ್ಪನ ಮಾತ್ರ ಅಲ್ಲ ನಿಮ್ಮೆಲ್ಲರ ಯುವಕರ ಪಾತ್ರ ಬಹಳ ಅಮೂಲ್ಯ ಅನ್ನುವಂಥದ್ದು ಇಡೀ ದೇಶಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಹೊಸನಗರ ಕ್ಷೇತ್ರವನ್ನ ಪುನರ್ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾರ್ಪಡಿಸಿಕೊಂಡು ಬರೋಣ. ಅದರಲ್ಲಿ ನಿಮ್ಮೆಲ್ಲರ ಮುಖ್ಯ ಪಾತ್ರ ಇರಲಿ ಅನ್ನುವಂತ ಮಾತನ್ನ ಹೇಳ್ತಾ ಮಾತನ್ನ ಮುಗಿಸ್ತಾರೆ. ಕೂಡ ಮಾರ್ಗದರ್ಶನ ನಮಗೆ ಯಾವುದೋ ಒಬ್ಬ ವಿಧಾನಸಭಾ ಕ್ಷೇತ್ರದ ನಾವು ಮತದಾರರಾಗೋದು ಬೇಡ. ಈಗಿನ ಸಂತೆ ಮಾರ್ಕೆಟ್ನಲ್ಲೇ ವ್ಯಾಪಾರ ಮಾಡಿ ಕಾಯಕ ಮಾಡಿ ಜನರ ಬದುಕಿಗೂ ದಾರಿ ಕೊಟ್ಟು ತಾವು ಬದುಕ್ತಾ ಇರುವಂತ ಕಾಯಕ ಯೋಗಿಗಳು ನೀವು. ಬಸವಣ್ಣವರ ಹಿತವಚನ ಏನಿದೆ, ಕಾಯಕವೇ ಕೈಲಾಸ, ದುಡಿದು ತಿನ್ರು ಅನ್ನುವಂತ ಮಾತು ಏನಿದೆ ಅದಕ್ಕೆ ಬದ್ಧರಾದ ನೀವು ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನ ಪುನರ್ ನಾಮಕರಣ ಮಾಡಲಿಕ್ಕೆ ನಿಮ್ಮೆಲ್ಲರ ಪಾತ್ರ ಇರಬೇಕು, ನಿಮ್ಮೆಲ್ಲರ ಸಹಕಾರ ಇರಬೇಕು. ಆಗಸ್ಟ್ 14ನೇ ತಾರೀಕು ರಿಪ್ಪನ್ಪೇಟೆಯಿಂದ ಸೈಕಲ್ ಹೊಡೆದು ಆಗಸ್ಟ್ 15ನೇ ತಾರೀಕು ಚುನಾವಣಾ ಆಯುಕ್ತರಿಗೆ ಮನವಿ ಕೊಡ್ತೇನೆ. ಆಗ ಯುವ ಸಮುದಾಯ ನೀವೆಲ್ಲ ನನಗೆ ಬೆಂಬಲ ಕೃಷ್ಣಪ್ಪ ಎಲೆಕ್ಷನ್ ನಿಲ್ಲಕ್ಕ ಕಾಯಕ ಯೋಗಿಗಳೇ ಕಾಯಕವೇ ಕೈಲಾಸ. ಬಸವಣ್ಣವರ ಹಿತವಚನ ಏನಿದೆ, ದುಡಿದು ತಿನ್ನು ಕೆಲಸ ಮಾಡಿ ತಿನ್ನು ಹಂಗಿನ ಅರಿಮನೆಗಿಂತ ವಿಂಗಡದ ಗುಡಿಲೇಸು. ನಿಮ್ಮಂತ ಯುವಕರು ಪ್ರೇರಣೆಯಾಗಿ ಹೊಸನಗರ ವಿಧಾನಸಭಾ ಕ್ಷೇತ್ರ ಪುನರ್ ನಾಮಕರಣ ಮಾಡಲಿಕ್ಕೆ
ನಿಮ್ಮೆಲ್ಲರ ಅಗತ್ಯ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಪುನರ್ ನಾಮಕರಣ ಮಾಡಿ ಕೃಷ್ಣಪ್ಪನ ಮಾತ್ರ ಅಲ್ಲ, ನಿಮ್ಮೆಲ್ಲರ ಯುವಕರ ಪಾತ್ರ ಬಹಳ ಅಮೂಲ್ಯ ಅನ್ನುವಂಥದ್ದು ಇಡೀ ದೇಶಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಹೊಸದಾರ ಕ್ಷೇತ್ರವನ್ನ ಪುನರ್ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾರ್ಪಡಿಸಿಕೊಂಡು ಬರೋಣ. ಅದರಲ್ಲಿ ನಿಮ್ಮೆಲ್ಲರ ಮುಖ್ಯ ಪಾತ್ರ ಇರಲಿ ಅನ್ನುವಂತ ಮಾತನ್ನ ಹೇಳ್ತಾ ಮಾತನ್ನ ಮುಗಿಸ್ತಾರೆ. ಕೂಡ ಮಾರ್ಗದರ್ಶನ ನಮಗೆ ಯಾವುದೋ ಒಬ್ಬ ವಿಧಾನಸಭಾ ಕ್ಷೇತ್ರದ ನಾವು ಮತದಾರರಾಗೋದು ಬೇಡ. ಈಗಿನ ಸಂತೆ ಮಾರ್ಕೆಟ್ನಲ್ಲೇ ವ್ಯಾಪಾರ ಮಾಡಿ ಕಾಯಕ ಮಾಡಿ ಜನರ ಬದುಕಿಗೂ ದಾರಿ ಕೊಟ್ಟು ತಾವು ಬದುಕ್ತಾ ಇರುವಂತ ಕಾಯಕ ಯೋಗಿಗಳು ನೀವು. ಬಸವಣ್ಣವರ ಹಿತವಚನ ಏನಿದೆ, ಕಾಯಕವೇ ಕೈಲಾಸ, ದುಡಿದು ತಿನ್ರೋ ಅನ್ನುವಂತ ಮಾತು ಏನಿದೆ, ಅದಕ್ಕೆ ಬದ್ಧರಾದ ನೀವು ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನ ಪುನರ್ ನಾಮಕರಣ ಮಾಡಲಿಕ್ಕೆ ನಿಮ್ಮೆಲ್ಲರ ಪಾತ್ರ ಇರಬೇಕು, ನಿಮ್ಮೆಲ್ಲರ ಸಹಕಾರ ಇರಬೇಕು. ಆಗಸ್ಟ್ 14ನೇ ತಾರೀಕು ರಿಪ್ಪನ್ಪೇಟೆಯಿಂದ ಸೈಕಲ್ ಹೊಡೆದು ಆಗಸ್ಟ್ 15ನೇ ತಾರೀಕು ಚುನಾವಣಾ ಆಯುಕ್ತರಿಗೆ ಮನವಿ ಕೊಡ್ತೇನೆ. ಆಗ ಯುವ ಸಮುದಾಯ ನೀವೆಲ್ಲ ನನಗೆ ಬೆಂಬಲ. ಕೃಷ್ಣಪ್ಪ ಎಲೆಕ್ಷನ್ ನಿಲ್ಲಕ್ಕ ಸಾಕಷ್ಟು ರೀತಿಯಲ್ಲಿ ಹೊಸನಗರದ ವಿಧಾನಸಭಾ ಕ್ಷೇತ್ರ ಏನಿದೆ ಇದು ಮರು ಸ್ಥಾಪನೆಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ TR ಕೃಷ್ಣಪ್ಪ ಅವರು ಒಂದು ಕಡೆ ಜಾಗೃತಿಯನ್ನು ಮೂಡಿಸ್ತಾ ಇದ್ರೆ, ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರ ಅನ್ನುವಂಥದ್ದು ಹೆಚ್ಚು ಪ್ರಾಶಸ್ತ್ಯವನ್ನು ಪಡಿತಾ ಇರುವಂಥದ್ದು. ಪ್ರತಿಯೊಬ್ಬರೂ ಕೂಡ ಆ ಭಾಗದ ಜನತೆ ಈ ಒಂದು ಪೋಸ್ಟ್ಗಳನ್ನು ಸಂಪೂರ್ಣವಾಗಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಚಾರವಾಗಿ ಸಾಕಷ್ಟು ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಯುವಕರೆಲ್ಲರೂ ಕೂಡ ಈ ವಿಚಾರವನ್ನು ಸಾಕಷ್ಟು ಕಡೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾ ಇರುವಂಥದ್ದು. ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಸುರೇಶ್ ಸ್ವಾಮಿರಾವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ. ಈಗಾಗಲೇ ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನ ಪುನರ್ ನಾಮಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಚಳುವಳಿ ಅನ್ನುವಂಥದ್ದು ಆರಂಭವಾಗಿರುವಂಥದ್ದು. ಅದರಲ್ಲೂ ಕೂಡ TR ಕೃಷ್ಣಪ್ಪ ಅವರೇನಿದ್ದಾರೆ ಮೊನ್ನೆ ದಿನ ಹೊಸನಗರದ ಸಂತೆ ಮಾರ್ಕೆಟ್ನಲ್ಲಿ ಏಕಾಂಗಿಯಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನ ಕೂಡ ಮಾಡಿರುವಂಥದ್ದು. ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾ ಇಲ್ಲ. ಹೊಸನಗರ ವಿಧಾನಸಭಾ ಕ್ಷೇತ್ರದ ಒಂದು ಕ್ಷೇತ್ರ ಇಲ್ಲದೆ ಇರುವ ಕಾರಣಕ್ಕಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಖಂಡಿತ ಸರ್, ಹೊಸನಗರ ಕ್ಷೇತ್ರ ಅಂದ್ರೆ ಅನಾಥ ಆಗಿದೆ. ಯಾಕೆಂದ್ರೆ ಈ ಅರ್ಧ ಭಾಗವನ್ನು ತೀರ್ಥಹಳ್ಳಿಗೆ, ಅರ್ಧ ಭಾಗವನ್ನು ಸಾಗರಕ್ಕೆ ಹೊಡೆದು ಹೊಸನಗರಕ್ಕೆ ಯಾರು ಜವಾಬ್ದಾರಿಯುತವಾದ ಒಬ್ಬ ಶಾಸಕರಿಲ್ಲ. ಆದ್ರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಹೊಸನಗರದಲ್ಲಿ ಆಗ್ತಾ ಇಲ್ಲ. ಆದ್ರಿಂದ ಹೊಸನಗರ ಕ್ಷೇತ್ರದಲ್ಲಿ ಈಗಾಗಲೇ 1.5 ಲಕ್ಷದಷ್ಟು ಜನಸಂಖ್ಯೆ ಇದೆ. ಆದ್ರಿಂದ ಒಬ್ಬರು ನಮಗೆ ವಿಧಾನಸಭಾ ಕ್ಷೇತ್ರ ಆದ್ರೆ ನಮ್ಮ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ಅದು ಮುಳುಗಡೆ ಪ್ರದೇಶ. ಅದು ಈಗಾಗಲೇ ಅನೇಕ ನೋವುಗಳನ್ನ ಮುಳುಗಡೆಯಿಂದ ಮತ್ತೆ ಫಾರೆಸ್ಟ್ ಇಲಾಖೆಯಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಅನೇಕರು ಹಕ್ಕುಗಳನ್ನು ಕಳ್ಕೊಂಡಿದ್ದಾರೆ, ಮನೆ ಮಠಗಳಿಲ್ಲ. ಆದ್ರಿಂದ ಹೊಸನಗರ ವಿಧಾನಸಭಾ ಕ್ಷೇತ್ರ ಆದ್ರೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಸರ್, ನಿಮ್ಮ ತಂದೆಯವರು ಕೂಡ ಹೊಸನಗರದ ಮಾಜಿ ಶಾಸಕರಾಗಿದ್ದಂಥವ್ರು ಬಿ ಸ್ವಾಮಿರಾವ್ ಅವರು. ಇವರು ಇದ್ದಾಗಲೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇತ್ತು. ಆದ್ರೆ ಯಾವಾಗ ಸಾಗರ ಮತ್ತೆ ತೀರ್ಥಹಳ್ಳಿಗೆ ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನ ಹಂಚಿಕೆ ಮಾಡಿ ಜೋಡಿಸ್ತಾರೋ ಅಲ್ಲಿಂದ ಅಭಿವೃದ್ಧಿ ಅನ್ನುವಂಥದ್ದು ಆಗದೆ ಇರುವಂಥದ್ದು. ಅಭಿವೃದ್ಧಿ ಅನ್ನುವಂಥ ಪದ ಸಂಪೂರ್ಣವಾಗಿ ನೇಪಥ್ಯಕ್ಕೆ ಸರಿದಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಜಕೀಯ ಪಕ್ಷದವರು ಈ ಒಂದು ವಿಚಾರದಲ್ಲಿ ರಾಜಕೀಯವನ್ನ ಮಾಡಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೊಸನಗರದ ವಿಧಾನಸಭಾ ಕ್ಷೇತ್ರ ಹೋಗ್ಲಿಕ್ಕೆ ರಾಜಕೀಯವೂ ಕೂಡ ಕಾರಣವಾಯಿತು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿಯ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ಕೂಡ ಇದೆಯಾ ಅನ್ನುವಂಥದ್ದು ಸರ್? ಖಂಡಿತವಾಗ್ಲು. ಹಿಂದೆ ಬಂಗಾರಪ್ಪನವರು ಕೂಡ ಇದಕ್ಕೆ ಜವಾಬ್ದಾರಿ ತಗೊಂಡಿಲ್ಲ. ಕಾಗೋಡು ತಿಮ್ಮಪ್ಪನವರು ಇದ್ರು ಆ ಕಾಲದಲ್ಲಿ, ಮಂತ್ರಿಗಳಾಗಿದ್ರು. ಈ ಕ್ಷೇತ್ರ ಉಳಿಸೋದ್ರಲ್ಲ ಅವರಿಬ್ರು ವಿಫಲರಾದ್ರು. ಆದ್ರಿಂದ ಈಗ ಖಂಡಿತವಾಗ್ಲೂ ಈ ಹೋರಾಟದಲ್ಲಿ ನಾವೆಲ್ಲ ಧುಮುಕಿದೀವಿ. ಈಗಾಗಲೇ ಹೋರಾಟದಲ್ಲಿ TR ಕೃಷ್ಣಪ್ಪನವರು ಮತ್ತೆ ನಮ್ಮ ತಂದೆಯವರು ಇತರೆ ಎಲ್ಲರೂ ಒಂದು ವಿಧಾನಸಭಾ ಕ್ಷೇತ್ರದ ಹೋರಾಟ ಸಮಿತಿಯನ್ನು ಮಾಡ್ತಾ ಇದ್ದೀವಿ. ಇದ್ರ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರ ರೂಪಕ್ಕೆ ತಗೊಂಡು ಹೋಗ್ಬೇಕು, ಮತ್ತೆ ನಮ್ಮ ಕ್ಷೇತ್ರವನ್ನ ವಿಧಾನಸಭಾ ಕ್ಷೇತ್ರವಾಗಿ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಎಸ್ ಸರ್, ಇನ್ನೂ ಒಂದು ಪ್ರಶ್ನೆಯನ್ನ ಕೇಳೋದಾದ್ರೆ, ಈಗಾಗಲೇ ಹರ್ತಾಳ್ ಹಾಲಪ್ಪನವರು ಕೂಡ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶಿಸಿದ್ದು ಇದೇ ಹೊಸನಗರ ವಿಧಾನಸಭಾ ಕ್ಷೇತ್ರದಿಂದ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಿಮ್ಮ ಬಳಿ, ಅದೇ ರೀತಿಯಲ್ಲಿ ಹರ್ತಾಳ್ ಹಾಲಪ್ಪನವರ ಒಂದು ಅಭಿಪ್ರಾಯಗಳು ಏನಿರಬಹುದು ಸರ್? ಹಾಗಾದ್ರೆ ಈ ಒಂದು ವಿಧಾನಸಭಾ ಕ್ಷೇತ್ರವನ್ನ ಮಾಡ್ಲಿಕ್ಕೆ ಅವರು ಹಾಗಾದ್ರೆ ಕೈ ಜೋಡಿಸ್ತಾರಾ ಅನ್ನುವಂಥದ್ದು ಸರ್? ಖಂಡಿತವಾಗ್ಲೂ ಕೈ ಜೋಡಿಸ್ತಾರೆ. ಯಾಕಂದ್ರೆ
ಅವರಿಗೆ ಈಗಾಗಲೇ ಸಾಗರ ಕ್ಷೇತ್ರ ತುಂಬಾ ದೊಡ್ಡದಾಗಿದೆ. ಖಂಡಿತ ಸರ್. 225 ಬೂತ್ ಇದೆ. ಅವರಿಗೂ ಕೂಡ ಇಡೀ ಕ್ಷೇತ್ರವನ್ನು ಓಡಾಡ್ಲಿಕ್ಕೆ ತೊಂದರೆ ಆಗ್ತಿದೆ. ಅದೇ ರೀತಿ ಈ ಕಡೆ ಆರ್ ಎಸ್ ಜ್ಞಾನೇಂದ್ರ ಅವರಿಗೂ ಕೂಡ ಶಿವಮೊಗ್ಗದಿಂದ ಹಿಡಿದು ಹುಲ್ಲೂರು ಘಾಟಿ ಮತ್ತೆ ಹುಲಿಕಲ್ ಘಾಟಿ, ಗಾಗುಂಬೆ ಘಾಟಿ ಬಾರ್ಡರ್ವರೆಗೂ ಶಿವಮೊಗ್ಗದಿಂದ ಪ್ರಾರಂಭ ಆದ್ರೆ ಸುಮಾರು ಒಂದು 400 ಕಿಲೋಮೀಟರ್ ಸುತ್ತಾಡ್ತಾ ಇರ್ತಕ್ಕಂಥ ಕ್ಷೇತ್ರ ಇದೆ. ಇಬ್ರು ಶಾಸಕರು ಅದನ್ನ ನಿಭಾಯಿಸ್ಲಿಕ್ಕೆ ಅವ್ರಿಗೂ ಕೂಡ ತೊಂದರೆ ಆಗಿದೆ. ಹೊಸನಗರ ಒಂದು ವಿಧಾನಸಭಾ ಕ್ಷೇತ್ರ ಆದ್ರೆ ಅವರ ಅಸ್ತಿತ್ವಕ್ಕೆ ಏನು ಧಕ್ಕೆ ಬರೋದಿಲ್ಲ, ಅವರಿಗೆ ಕೂಡ ಸಹಾಯ ಆಗುತ್ತೆ. ಅದರಿಂದ ಅವರು ಕೂಡ ನಮಗೆ ಕೈ ಜೋಡಿಸ್ತಾರೆ ಅಂತ ಭಾವಿಸ್ತಿದ್ದೀವಿ. ಎಸ್ ಖಂಡಿತ ಸರ್. ಸ್ಪಂದನ ವಾಹಿನಿ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ಸರ್. ಎಸ್, ಸಾಕಷ್ಟು ರೀತಿಯಲ್ಲಿ ರಾಜಕೀಯ ನಾಯಕರು ಕೂಡ ಹೇಳ್ತಾ ಇರುವಂತದ್ದು ಈ ಒಂದು ವಿಧಾನಸಭಾ ಕ್ಷೇತ್ರ ಖಂಡಿತವಾಗಿ ಕೂಡ ಆಗ್ಲೇಬೇಕು, ಇಲ್ಲದೇ ಇದ್ದಂತ ಪಕ್ಷದಲ್ಲಿ ಸಾಕಷ್ಟು ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಜನಸಾಮಾನ್ಯರೇನಿದ್ದಾರೆ ಇವರು ತೀವ್ರವಾದಂತಹ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತವರು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಏನಿದೆ ಇದು ಆಗ್ತಾನೇ ಇಲ್ಲ, ಸಾಕಷ್ಟು ರೀತಿಯಲ್ಲಿ ಕುಂಠಿತವಾಗ್ತಾ ಇದೆ. ಹೊಸನಗರ ಅನ್ನುವಂಥದ್ದು ಕೇವಲ ತಾಲೂಕಾಗಿ ಮಾತ್ರ ಉಳಿತಾ ಇದೆ, ಅಭಿವೃದ್ಧಿಯ ವಿಚಾರದಲ್ಲಿ ಸಂಪೂರ್ಣವಾಗಿ ಹಿಂದೆ ಬಿದ್ದಿದೆ ಅನ್ನುವಂಥ ಮಾತನ್ನ ಈಗಾಗಲೇ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಸುರೇಶ್ ಸ್ವಾಮಿರಾವ್ ಅವರು ಹೇಳಿರುವಂಥದ್ದು. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನುವಂಥ ವಿಚಾರದ ಕುರಿತಾಗಿಯೂ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸಾಕಷ್ಟು ಕಡೆಗಳಲ್ಲಿ ಈ ವಿಚಾರ ಅನ್ನುವಂಥದ್ದು ಈಗಾಗಲೇ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ಈ ಒಂದು ಹೋರಾಟ ಅನ್ನುವಂಥದ್ದು ಆರಂಭವಾಗಿರುವಂಥದ್ದು. TR ಕೃಷ್ಣಪ್ಪ ಅವರೇನಿದ್ದಾರೆ ಯುವಕರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದ್ದಾರೆ. ಏನು ಬೆಂಗಳೂರಿನವರೆಗೆ ಸೈಕಲ್ನ ಮೂಲಕ ಬೆಂಗಳೂರನ್ನು ತಲುಪಿ ಚುನಾವಣಾ ಆಯುಕ್ತರಿಗೆ, ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡ್ತೇನೆ, ಹೊಸನಗರದ ವಿಧಾನಸಭಾ ಕ್ಷೇತ್ರವನ್ನ ಕೊಡಬೇಕು, ಪುನಃ ಹೊಸನಗರವನ್ನ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತೇನೆ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು. ಅವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನ ಕೊಡ್ತೇನೆ ಅನ್ನುವಂಥ ಮಾತನ್ನ ಕೂಡ ಈಗಾಗಲೇ ಸಾಕಷ್ಟು ರಾಜಕೀಯ ಪಕ್ಷಗಳು ಹೇಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಏನು ಶಾಸಕರೇನಿದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ ಸಾಕಷ್ಟು ಕಷ್ಟವಾಗುತ್ತೆ ಇಷ್ಟೊಂದು ದೊಡ್ಡ ಕ್ಷೇತ್ರಗಳನ್ನ ನಿರ್ವಹಿಸುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಹೊಸನಗರ ತಾಲೂಕು ಏನಿದೆ ಇಡೀ ರಾಜ್ಯದಲ್ಲೇ ಅತಿ ದೊಡ್ಡದಾದಂತಹ ಒಂದು ತಾಲೂಕು. ಇಲ್ಲಿ ಜನಸಂಖ್ಯೆ ಕಡಿಮೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ವಿಧಾನಸಭಾ ಕ್ಷೇತ್ರವನ್ನ ತೆಗೆದು ಹಾಕ್ತಾರೆ. ವಿಧಾನಸಭಾ ಕ್ಷೇತ್ರವನ್ನ ಬೇಡ, ಇವರಿಗೆ ಜನಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಆ ಒಂದು ವಿಧಾನಸಭಾ ಕ್ಷೇತ್ರವನ್ನ ತೆಗೆದು ಹಾಕಿರುವಂಥದ್ದು. ಇದು ಪ್ರಮುಖವಾದಂತಹ ಕಾರಣವಾಗುತ್ತೆ. ಜನಸಂಖ್ಯೆ ಕಡಿಮೆ ಇದ್ದ ಮಾತ್ರಕ್ಕೆ ಅಭಿವೃದ್ಧಿ ಅನ್ನುವಂಥದ್ದು ಆಗೋದು ಬೇಡವಾ? ಹಾಗಾದ್ರೆ ಮೊದಲೇ ಸಾಕಷ್ಟು ರೀತಿಯ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಂತಹ ಜನ ಇಲ್ಲಿನವರು. ಕಾರಣ ಏನು ಅಂತ ಹೇಳಿದ್ರೆ ಏನು ಲಿಂಗನಮಕ್ಕಿ ಆಣೆಕಟ್ಟಿಗಾಗಿ ತಮ್ಮ ಒಂದು ಜೀವನವನ್ನ ಬಲಿ ಕೊಟ್ಟಂತವ್ರು ಇವರೆಲ್ಲರೂ ಕೂಡ. ಸಾಕಷ್ಟು ಪ್ರದೇಶಗಳು ಮುಳುಗಡೆಯಾಗುತ್ತೆ, ತಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳೆದುಕೊಳ್ತಾರೆ, ಸಂಪರ್ಕವನ್ನೇ ಕಳೆದುಕೊಳ್ತಾರೆ. ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಹೊಸನಗರ ತಾಲೂಕು ಏನಿದೆ ದ್ವೀಪದ ರೀತಿಯಲ್ಲಿ ಇರುವಂಥದ್ದು, ಸುತ್ತಲೂ ನೀರಿದೆ, ಒಂದು ಕಡೆ ಮಾತ್ರ ದಾರಿ ಇರುವಂಥದ್ದು. ಇಷ್ಟೊಂದು ರೀತಿಯಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ರೂ ಕೂಡ ಅಲ್ಲಿನ ಜನತೆಯ ಕೂಗು ಮಾತ್ರ ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಟ್ಟದೇ ಇರುವಂಥದ್ದು. ಏನು ಕಳೆದ ದಶಕಗಳಿಂದಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರವನ್ನ ತೆಗೆದು ಹಾಕ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಮಾತ್ರ ಸಂಪೂರ್ಣವಾಗಿ ನಿತ್ತು ಹೋಗಿರುವಂಥದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ವಿಸ್ತೀರ್ಣ ಹೊಂದಿರುವಂತಹ ತಾಲೂಕು ಇದು. ಶರಾವತಿ ನೀರಿಗೆ ಅಡ್ಡಲಾಗಿ ಕಟ್ಟಿದ ಲಿಂಗನಮಕ್ಕಿ ಡ್ಯಾಮ್ ನೀರಿನಿಂದಾಗಿ ಸಾವಿರಾರು ಜನ ಮನೆ ಮಠ ಆಸ್ತಿ ಎಲ್ಲವನ್ನ ದಾನ ಮಾಡಿ ರಾಜ್ಯಕ್ಕೆ ಕರೆಂಟ್ ಕೊಟ್ಟಂತಹ ತಾಲೂಕು ಹೊಸನಗರ. ಅದರಲ್ಲೂ ಕೂಡ ಕಳೆದ 2003ರಲ್ಲಿ ಜನಸಂಖ್ಯೆ ಕಡಿಮೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ತಾಲೂಕನ್ನ ವಿಧಾನಸಭಾ ಕ್ಷೇತ್ರದಿಂದ ಅನರ್ಹಗೊಳಿಸಲಾಗುತ್ತೆ. ಅದರಲ್ಲೂ ಕೂಡ ಅರ್ಧವನ್ನ ತೀರ್ಥಹಳ್ಳಿಗೆ, ಇನ್ನರ್ಧವನ್ನ ಸಾಗರಕ್ಕೆ ಹಂಚಿಬಿಟ್ಟಿದ್ದು ತೀರಾ ದುರದೃಷ್ಟಕರ ಅಂತಾನೆ ಹೇಳ್ಬೋದು. ಈ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ತೊಂದರೆಯನ್ನ ಅನುಭವಿಸಿದಂಥ ಒಂದು ತಾಲೂಕು ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾ ಇಲ್ಲ. ಈ ಭಾಗದ ಜನತೆಯ ಬೇಡಿಕೆ ಸಾಕಷ್ಟಿದೆ, ಆದರೆ ಯಾವುದೇ ಬೇಡಿಕೆಗಳು ಕೂಡ ಸಂಪೂರ್ಣವಾದಂತಹ ರೀತಿಯಲ್ಲಿ ಏನು ಪೂರೈಕೆ ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಬೇಡಿಕೆಗಳನ್ನ ಯಾವುದನ್ನ ಕೂಡ ಈಗಾಗಲೇ ಈಡೇರಿಸಲಿಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ ಅನ್ನುವಂಥ ಮಾತನ್ನ ಅಲ್ಲಿನ ಜನಸಾಮಾನ್ಯರು ಹೇಳ್ತಾ ಇರುವಂಥದ್ದು. ಈ ಕುರಿತಾಗಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಸುದ್ದಿ ಸ್ಪಂದನದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಸುದ್ದಿ ಸ್ಪಂದನಕ್ಕೆ ಮತ್ತೆ ಸ್ವಾಗತ. ನಾನು ಈಗಾಗಲೇ ಮಾತಾಡ್ತಾ ಇದ್ದೆ ಹೊಸನಗರದ ಒಂದು ವಿಧಾನಸಭಾ ಕ್ಷೇತ್ರವನ್ನ ಮರುಸ್ಥಾಪಿಸಬೇಕು ಅಥವಾ ಪುನರ್ ನಾಮಕರಣ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೂಗು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಹಾಗಾದ್ರೆ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ಇಲ್ಲಿ ಪ್ರಮುಖವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೂಗು ಕೇಳಿ ಬರಲಿಕ್ಕೆ ಮೊದಲನೇ ಕಾರಣ
ಅಭಿವೃದ್ಧಿ ಅನ್ನುವಂಥದ್ದು ಆಗದೇ ಇರುವಂಥದ್ದು. ಅದರಲ್ಲೂ ಕೂಡ ಲಿಂಗನಮಕ್ಕಿ ಅಣೆಕಟ್ಟಿಗಾಗಿ ತಮ್ಮ ಸಾವಿರಾರು ಎಕರೆ ಆಸ್ತಿಗಳನ್ನು, ಮನೆ ಮಠವನ್ನು ನೀರಿಗೆ ಬಾಗಿನದ ರೀತಿಯಲ್ಲಿ ಸಮರ್ಪಿಸಿದಂಥ ಇಲ್ಲಿನ ಜನತೆ ಏನಿದ್ದಾರೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿಕೊಂಡೇ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಸುತ್ತಲೂ ನೀರು, ಮಧ್ಯದಲ್ಲಿ ಭೂಭಾಗ ಅನ್ನುವಂಥದ್ದಿದೆ. ಎಲ್ಲ ಕಡೆಗೂ ಕೂಡ ಒಂದೇ ದಾರಿ ಇರುವಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಜನ ಲಾಂಚ್ನ ಮೂಲಕವಾಗಿಯೂ ಕೂಡ ಬೇರೆ ತಾಲೂಕು ಕೇಂದ್ರಗಳಿಗೆ ಸಂಪರ್ಕವನ್ನು ಪಡೆಯುವಂಥ ಅನಿವಾರ್ಯತೆ ಇರುವಂಥದ್ದು. ಸಂಪರ್ಕವನ್ನು ಪಡೀಲಿಕ್ಕೆ ಲಾಂಚ್ ವ್ಯವಸ್ಥೆ ಇರುವಂಥದ್ದು. ಅದರಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದಂಥ ನಿರ್ವಹಣೆ ಸಾಧ್ಯವಾಗ್ತಾ ಇಲ್ಲ. ಏನು ಸಾಕಷ್ಟು ವಾಹನಗಳು ಏನಾದರೂ ಆ ದಿನ ಇದ್ದರೆ ಖಂಡಿತವಾಗಿಯೂ ಕೂಡ ಲಾಂಚ್ನಲ್ಲಿ ಆ ಎಲ್ಲ ವಾಹನಗಳನ್ನು ಹಾಕಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ರೀತಿಯಲ್ಲಿ ಅವರನ್ನು ದಾಟಿಸ್ಲಿಕ್ಕೂ ಕೂಡ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿ ಇರುವಂಥದ್ದು. ಸಾಕಷ್ಟು ಗಂಟೆಗಳ ಕಾಲ ಕಾಯಬೇಕಾದಂಥ ಒಂದಿಷ್ಟು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಹೊಸನಗರದ ವಿಧಾನಸಭಾ ಕ್ಷೇತ್ರವನ್ನು ತೆಗೆದಿದ್ರಿಂದಲೇ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಏನು ಈ ಭಾಗದಲ್ಲಿ ಎಲ್ಲೂ ಕೂಡ ರಸ್ತೆ ಸಂಪರ್ಕ ಅನ್ನುವಂಥದ್ದು ಇಲ್ಲದೆ ಇರುವಂಥದ್ದು. ಅದರಲ್ಲೂ ಕೂಡ ಜನಸಂಖ್ಯೆ ಕಡಿಮೆ ಅನ್ನುವಂಥ ಒಂದೇ ಒಂದು ಕಾರಣವನ್ನು ಇಟ್ಟುಕೊಂಡು ವಿಧಾನಸಭಾ ಕ್ಷೇತ್ರವನ್ನು ಅನರ್ಹಗೊಳಿಸಿರುವಂಥದ್ದು. ಅದನ್ನು ಅರ್ಧ ತೀರ್ಥಹಳ್ಳಿಗೆ, ಇನ್ನರ್ಧ ಸಾಗರಕ್ಕೂ ಕೂಡ ಹಂಚಿಬಿಟ್ಟಿರುವಂಥದ್ದು. ಕೆಲವು ಹಳ್ಳಿಗರ ಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ವಿಧಾನಸಭಾ ಕ್ಷೇತ್ರ ತೀರ್ಥಹಳ್ಳಿ, ಅದೇ ರೀತಿಯಲ್ಲಿ ಸಾಗರ, ಸರಿಯಾಗಿ ಆಸ್ಪತ್ರೆ, ಕೆಲವು ಹಳ್ಳಿಗಳಿಗೆ ರೋಡಿನ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆಯೂ ಕೂಡ ಇಲ್ಲದೆ ಇರುವಂಥದ್ದು. ಅದರಲ್ಲೂ ಕೂಡ ಬಹಳ ಅಧೋಗತಿಗೆ ಹೋಗಿದೆ ಅಂತಲೇ ಹೇಳ್ಬೋದು. ತಾಲೂಕಿನಾದ್ಯಂತ ಬಹಳ ಪ್ರಸಿದ್ಧ ಪ್ರವಾಸಿ ತಾಣಗಳೇನಿದೆ ಇವೆಲ್ಲವೂ ಕೂಡ ಹೊಸನಗರ ತಾಲೂಕಿನಲ್ಲಿದೆ. ಉದಾಹರಣೆಗೆ ಗಮನಿಸ್ತಾ ಹೋದರೆ ವಿಶ್ವ ಪ್ರಸಿದ್ಧವಾದಂಥ ಹೊಂಬುಜ ಜೈನ ಮಠ ಇರ್ಬೋದು, ಕೊಡಚಾದ್ರಿ ಬೆಟ್ಟ ಇರ್ಬೋದು, ರಾಮಚಂದ್ರಾಪುರ ಮಠ, ನಗರ ಕೋಟೆ, ಹಿಡ್ಲುಮನೆ ಫಾಲ್ಸ್, ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಜಲಪಾತವಾದಂಥ ಕುಂಚಿಕಲ್ ಫಾಲ್ಸ್ ಕೂಡ ಹೊಸನಗರದಲ್ಲೇ ಇರುವಂಥದ್ದು. ಅಲ್ಲದೆ ಎರಡು ಮುಖ್ಯವಾದಂತಹ ಜಲಾಶಯಗಳಾದಂಥ ಸಾವೆಹಕ್ಲು ಮತ್ತು ಚಕ್ರ ಏನಿದೆ, ಈ ಎರಡು ಡ್ಯಾಮ್ಗಳು ಕೂಡ ಹೊಸನಗರ ಭಾಗದಲ್ಲೇ ಇರುವಂಥದ್ದು. ಕಳೆದ ಹಲವಾರು ವರ್ಷಗಳಿಂದ ರಾಜ್ಯದಲ್ಲೇ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಅಂತ ಹೇಳಿದರೆ, ತಾಲೂಕು ಅಂತ ಹೇಳಿದರೆ ಹೊಸನಗರದ ಹುಲಿಕಲ್ಲಲ್ಲಿ ಆಗುವಂಥದ್ದು. ಇಷ್ಟೆಲ್ಲ ರೀತಿಯ ಪ್ರವಾಸಿ ತಾಣಗಳು ಇದ್ರೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಮಾತ್ರ ಶೂನ್ಯವಾಗಿರುವಂಥದ್ದು. ಎಲ್ಲೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾ ಇಲ್ಲ. ಪ್ರತಿಯೊಂದು ಹಳ್ಳಿಯ ರಸ್ತೆಯನ್ನು ನೋಡಿದರೆ ಸಂಚಾರ ಮಾಡಲಿಕ್ಕೆ ಆಗುತ್ತಾ ಇದರಲ್ಲಿ ಅನ್ನುವಂಥ ಒಂದು ಪರಿಸ್ಥಿತಿ, ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡ್ತಾ ಹೋಗುತ್ತೆ. ಕಾರಣ ಏನು ಅಂತ ಹೇಳಿದರೆ, ಅಷ್ಟೊಂದು ದುಸ್ತರವಾದಂಥ ರಸ್ತೆ ವ್ಯವಸ್ಥೆಗಳು ಆ ಭಾಗದಲ್ಲಿ ಇರುವಂಥದ್ದು. ಇನ್ನು ಕೆಲವೊಂದಿಷ್ಟು ಸೇತುವೆಗಳಂತೂ ಈಗ ಬೀಳುತ್ತೋ ಅಥವಾ ನಂತರದಲ್ಲಿ ಬೀಳುತ್ತೋ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿಯೇ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿರುವಂಥದ್ದು. ಆದರೂ ಕೂಡ ರಾಜ್ಯ ಸರ್ಕಾರ ಏನಿದೆ ಇತ್ತ ಕಡೆ ಗಮನವನ್ನು ಹರಿಸ್ತಾ ಇಲ್ಲ. ಅತ್ಯಂತ ದೊಡ್ಡ ತಾಲೂಕಾದಂಥ ಹೊಸನಗರಕ್ಕೆ ಇಷ್ಟೊಂದು ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಜನಸಾಮಾನ್ಯರ ಆರೋಪ ಆಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸಬೇಕು, ಆಸ್ಪತ್ರೆಗಳು, ಶಾಲೆಗಳು ಎಲ್ಲವೂ ಕೂಡ ಇದೆ. ಆದರೆ ಶಿಕ್ಷಕರು ಯಾರೂ ಕೂಡ ಬರಲಿಕ್ಕೆ ಇಷ್ಟಪಡೋದಿಲ್ಲ, ವೈದ್ಯರು ಯಾರೂ ಕೂಡ ಅಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಗ್ರಾಮೀಣ ಪ್ರದೇಶ, ಸಾಕಷ್ಟು ರೀತಿಯಲ್ಲಿ ತಂತ್ರಜ್ಞಾನ ಅನ್ನುವಂಥದ್ದೇ ಇಲ್ಲದೆ ಇರುವಂಥ ಪ್ರದೇಶ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ವರ್ಗಾವಣೆಯನ್ನು ಬಯಸ್ತಾರೆ. ಅದರಲ್ಲೂ ಕೂಡ ಆ ಭಾಗದಲ್ಲಿ ಮಳೆ ಹೆಚ್ಚು, ಚಳಿ ಹೆಚ್ಚು ಅನ್ನುವಂಥ ಕಾರಣಕ್ಕಾಗಿ ಯಾವುದೇ ಸರ್ಕಾರಿ ನೌಕರರು ಕೂಡ ಅಲ್ಲಿ ಬಂದು ವಾಸವನ್ನು ಮಾಡಲಿಕ್ಕೆ ಇಷ್ಟಪಡದೇ ಇರುವಂಥದ್ದು. ಈ ರೀತಿಯಲ್ಲಿ ಆಗ್ತಾ ಹೋದರೆ ಅಲ್ಲಿನ ಮಕ್ಕಳ ವಿದ್ಯಾಭ್ಯಾಸದ ಗತಿಯೇನು? ಹಾಗಾದರೆ ಇವರು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡಿಬೇಕು? ಹಾಗಾದರೆ ಏನು ಒಂದು ಕಾಯಿಲೆ ಅನ್ನುವಂಥದ್ದು ಅಥವಾ ಒಂದು ಅಪಘಾತ ಅನ್ನುವಂಥದ್ದು ಏನಾದರೂ ಸಂಭವಿಸಿದರೂ ಕೂಡ ಆ್ಯಂಬುಲೆನ್ಸ್ ಬರಲಿಕ್ಕೂ ಕೂಡ 30-40 ಕಿಲೋಮೀಟರ್ ದೂರದಿಂದ ಒಂದು ಆ್ಯಂಬುಲೆನ್ಸ್ ಆ ಭಾಗಕ್ಕೆ ಬರಬೇಕಾಗುತ್ತೆ. ಇಷ್ಟೊಂದು ಹಿನ್ನಡೆಯನ್ನು ಸಾಧಿಸಿರುವಂಥ ಪ್ರದೇಶದಲ್ಲಿ, ಇಷ್ಟೊಂದು ಹಿಂದುಳಿದಂಥ ಒಂದು ಪ್ರದೇಶದಲ್ಲಿ ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಕೊಟ್ಟಿದ್ರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಅಭಿವೃದ್ಧಿ ಆಗ್ತಾ ಇತ್ತು. 10 ವರ್ಷಗಳ ಹಿಂದೆ ಮಾಡಿದ ಒಂದು ತಪ್ಪು ಏನಿದೆ, ಇಂದಿಗೂ ಕೂಡ ಅಲ್ಲಿನ ಜನತೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು. ಇದು ಪ್ರಮುಖವಾದಂತಹ ವಿಚಾರ. ಕಾರಣ ಏನು ಅಂತ ಹೇಳಿದರೆ, ಅಲ್ಲಿನ ಜನತೆಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲದೆ ಇರುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಏನು ಹಿಂದುಳಿದಿರುವಂಥದ್ದು ಆ ಎಲ್ಲ ಪ್ರದೇಶಗಳು ಕೂಡ. ಅದರಲ್ಲೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇನಿದ್ದಾರೆ ಪ್ರಾಥಮಿಕ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿದ್ರು ಕೂಡ 8-10 ಮೈಲಿಗಳವರೆಗೆ ನಡೆದುಕೊಂಡು ಬರಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಇನ್ನು ಕಾಲೇಜುಗಳನ್ನು ನೋಡ್ತಾ ಹೋದ್ರಂತೂ ಏನು 20 ಕಿಲೋಮೀಟರ್ಗೆ ಒಂದು ಕಾಲೇಜುಗಳು ಮಾತ್ರ ಇರುವಂಥದ್ದು. ಇನ್ನು ಪದವಿ ಶಿಕ್ಷಣವಂತೂ ಹೇಳತೀರದಂಥ ಒಂದು ಸಂಕಷ್ಟವನ್ನು ಅಲ್ಲಿನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಆ ಭಾಗಕ್ಕೆ ಒಂದೇ ಒಂದು KSRTC ಬಸ್ನ ಸೌಲಭ್ಯ ಕೂಡ ಇಲ್ಲದೆ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ನೀಡ್ತಾರೆ, ಆದರೆ KSRTC ಬಸ್ಸನ್ನು ಮಾತ್ರ ಒದಗಿಸೋದಿಲ್ಲ. ಶಿವಮೊಗ್ಗ ಏನು
ಕರರಸಾನಿ ವಿಭಾಗ ಏನಿದೆ ಅದು ಅಷ್ಟೇ, ಸಾಗರದಿಂದ ಬಸ್ ಪಾಸನ್ನು ನೀಡಲಾಗುತ್ತೆ. ಆದರೆ ಒಂದು ಬಸ್ಸನ್ನು ಕೂಡ ಇಲ್ಲಿಯವರೆಗೂ ಕೂಡ ನಿಟ್ಟೂರು ಆಗಿರ್ಬೋದು, ಸಂಪೆಕಟ್ಟೆ ಆಗಿರ್ಬೋದು, ನಗರ ಆಗಿರ್ಬೋದು, ಈ ಯಾವ ಭಾಗಕ್ಕೂ ಕೂಡ ಬಿಡದೇ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಹಾಗಾದರೆ ಮಲತಾಯಿ ಧೋರಣೆಯನ್ನು ಅಲ್ಲಿನ ಜನಪ್ರತಿನಿಧಿಗಳು ಅದೇ ರೀತಿಯಲ್ಲಿ ಅಧಿಕಾರಿಗಳು ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಇಷ್ಟೊಂದು ಸಂಕಷ್ಟದಲ್ಲಿ ಇಲ್ಲಿನ ಜನತೆ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಗಮನಿಸಬೇಕು ಅವರ ಜೀವನದ ಪರಿಸ್ಥಿತಿ ಹಾಗಾದರೆ ಯಾವ ಮಟ್ಟದಲ್ಲಿ ಇರಬಹುದು ಅನ್ನುವಂಥದ್ದನ್ನು. ಏನು ವಿಧಾನಸಭಾ ಕ್ಷೇತ್ರ ಆಗಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾ ಇತ್ತು. ಸ್ವಲ್ಪ ಮಟ್ಟಿಗೆ ಶಾಸಕರು ಕೂಡ ಅನುದಾನವನ್ನು ತಂದು ಮಾಡ್ತಾ ಇದ್ರು ಅಭಿವೃದ್ಧಿಯನ್ನು. ಆದರೆ ಈಗಿನ ಒಂದು ಸಮಯದಲ್ಲಿ ಅಭಿವೃದ್ಧಿ ಅನ್ನುವಂಥ ಪದ ಏನಿದೆ ಇದು ಸಂಪೂರ್ಣವಾಗಿ ನೇಪಥ್ಯಕ್ಕೆ ಸರಿದಿರುವಂಥದ್ದು. ಅಲ್ಲಿನ ಜನತೆಗೂ ಕೂಡ ಅಭಿವೃದ್ಧಿ ಅನ್ನುವಂಥ ಪದ ಏನಿದೆ ಇದು ಸಂಪೂರ್ಣವಾಗಿ ಮರೆತು ಹೋಗಿದೆಯಾ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಎಲ್ಲೂ ಕೂಡ ಸೌಲಭ್ಯ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಯಾವುದೇ ಸರ್ಕಾರಿ ಯೋಜನೆಗಳು ಕೂಡ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅದರಲ್ಲೂ ಕೂಡ ಅಲ್ಲಿನ ಹಳ್ಳಿಗಾಡಿನ ಪರಿಸ್ಥಿತಿಯನ್ನು ಗಮನಿಸಿದರೆ ವಿದ್ಯುತ್ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲದೆ ಇರುವಂಥದ್ದು. ಇನ್ನು ನೀರಿನ ಸೌಲಭ್ಯವಂತೂ ಕನಸಿನ ಮಾತು ಅಂತಲೇ ಹೇಳ್ಬೋದು. ಎಷ್ಟೋ ಪ್ರದೇಶಗಳಿಗೆ ಇಂದು ಕೂಡ ಬಸ್ಸಿನ ಸೌಲಭ್ಯವೇ ಇಲ್ಲದೆ ಇರುವಂಥದ್ದು. ಒಂದೊಂದು ರಸ್ತೆಯನ್ನು ನೋಡಿದರೆ ಬರೀ ಗುಂಡಿಗಳಿಂದನೇ ತುಂಬಿರುತ್ತೆ. ಎಲ್ಲೂ ಕೂಡ ಹಳ್ಳಿಗಳಿಗೆ ಟಾರ್ ರಸ್ತೆಯನ್ನು ಇಲ್ಲಿಯವರೆಗೂ ಕೂಡ ಮಾಡಿಕೊಡದೇ ಇರುವಂಥದ್ದು. ಪ್ರತಿಯೊಬ್ಬರೂ ಕೂಡ ಮಳೆಗಾಲದಲ್ಲಿ ಆ ಒಂದು ಕೆಸರಿನ ರೋಡಿನ ಮೇಲೆ ನಡೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಇಷ್ಟೆಲ್ಲವೂ ಇದ್ದರೂ ಕೂಡ ಅಲ್ಲಿನ ಜನತೆ ಮಾತ್ರ ಯಾರನ್ನ ದೂಷಿಸದೆ ಇಂದು ಕೂಡ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಇಡೀ ರಾಜ್ಯಕ್ಕೆ ಬೆಳಕನ್ನು ಕೊಡ್ತೇವೆ ಅಂತ ಹೋದವರು ಇಂದು ಕತ್ತಲೆಯಲ್ಲಿ ಇರುವಂಥದ್ದು. ದೀಪ ಯಾವಾಗಲೂ ಕೂಡ ಹಾಗೆ ಹೊರ ಜಗತ್ತಿಗೆ ಸಂಪೂರ್ಣವಾದಂಥ ಬೆಳಕನ್ನು ಕೊಡುತ್ತೆ, ಆದರೆ ತನ್ನ ಬುಡದಲ್ಲಿ ಕತ್ತಲೆ ಅನ್ನುವಂಥದ್ದನ್ನೇ ಕೊಡುವಂಥದ್ದು. ಆ ರೀತಿಯ ಪರಿಸ್ಥಿತಿಯನ್ನು ಅಲ್ಲಿನ ಜನಪ್ರತಿನಿಧಿಗಳು ಅದೇ ರೀತಿಯಲ್ಲಿ ಅಧಿಕಾರಿಗಳು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಕೂಡ ಅಲ್ಲಿನ ಜನತೆ ಉತ್ತಮವಾದಂಥ ಆಗ್ರಹವನ್ನೇ ಮುಂದಿಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಖಂಡಿತವಾಗಿಯೂ ಕೂಡ ಸ್ಪಂದಿಸಲೇಬೇಕು. ಕಾರಣ ಏನು ಅಂತ ಹೇಳಿದರೆ ಇಲ್ಲಿನ ಜನತೆ ಇಷ್ಟು ವರ್ಷಗಳ ಕಾಲ ನರಕ ಯಾತನೆಯನ್ನು ಅನುಭವಿಸಿದಂಥವರು, ಸಾಕಷ್ಟು ರೀತಿಯ ತೊಂದರೆಗಳನ್ನು ಅನುಭವಿಸಿಕೊಂಡೇ ತಮ್ಮ ಜೀವನವನ್ನು ನಡೆಸಿದಂಥವರು ಈವಾಗ ಕೇಳ್ತಾ ಇದ್ದಾರೆ, ನಮಗೆ ವಿಧಾನಸಭಾ ಕ್ಷೇತ್ರವನ್ನು ಮತ್ತೆ ಕೊಡಿ, ನಮ್ಮ ಕ್ಷೇತ್ರದಲ್ಲೂ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಮಾಡಿ, ನಮ್ಮ ತಾಲೂಕನ್ನು ಕೂಡ ಮುಂದುವರೆದ ತಾಲೂಕುಗಳ ಪಟ್ಟಿಗೆ ಸೇರುವಂತೆ ಮಾಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಕೂಡ ಜನಪ್ರತಿನಿಧಿಗಳಿರ್ಬೋದು ಅಥವಾ ಚುನಾವಣಾ ಆಯೋಗ ಇರ್ಬೋದು ಮನಸ್ಸನ್ನು ಮಾಡಿದರೆ ಮಾತ್ರ ಅಭಿವೃದ್ಧಿ ಅನ್ನುವಂಥದ್ದು ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಕೂಡ ಯಾವಾಗಲೂ ಹಿಂದುಳಿದ ಒಂದು ಪ್ರದೇಶವಾಗಿರುವಂಥ ಹೊಸನಗರ ತಾಲೂಕಿನ ಕೆಲವು ಹಳ್ಳಿಗಳು ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಇರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಸಾಕಷ್ಟು ಜನರ ಕೂಗಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದರೆ, ಒಂದು ಕಾಯಿಲೆ ಅಥವಾ ಒಂದು ಅಪಘಾತ ಆಯಿತು ಅಂತ ಹೇಳಿದರೆ ಕುಂದಾಪುರಕ್ಕೋ ಅಥವಾ ಸಾಗರಕ್ಕೋ ಅಥವಾ ತೀರ್ಥಹಳ್ಳಿಗೋ ಕರೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಅಲ್ಲಿನ ಜನತೆಗೆ ಇರುವಂಥದ್ದು. ಅದರಲ್ಲೂ ಕೂಡ ಎಲ್ಲೂ ಒಂದೇ ಒಂದು ದೊಡ್ಡ ಆಸ್ಪತ್ರೆ ಅನ್ನುವಂಥದ್ದು ಇಲ್ಲ. ಅದರಲ್ಲೂ ಕೂಡ ಯಾವುದೇ ಸೌಲಭ್ಯವನ್ನು ಕೂಡ ಆಸ್ಪತ್ರೆಗಳಿಗೆ ನೀಡದೇ ಇರುವಂಥದ್ದು. ತಾಲೂಕುಗಳಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಿದೆ, ಅಲ್ಲಿ ಸಾಕಷ್ಟು ಜನ ರೋಗಿಗಳು ಬರ್ತಾರೆ. ಆದರೆ ಸಿಬ್ಬಂದಿಗಳ ಕೊರತೆ ಏನಿದೆ ಇದು ಎದ್ದು ಕಾಣುವಂಥದ್ದು. ಎಲ್ಲೂ ಕೂಡ ಸಮರ್ಪಕವಾದಂಥ ಸಿಬ್ಬಂದಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಮರ್ಪಕವಾದಂಥ ಔಷಧಿ ಪೂರೈಕೆಗಳಾಗಿರ್ಬೋದು ಎಲ್ಲೂ ಕೂಡ ಆಗದೇ ಇರುವಂಥದ್ದು. ಇದು ಪ್ರಮುಖವಾದಂಥ ಒಂದು ವಿಚಾರ. ಸಾಕಷ್ಟು ರೀತಿಯಲ್ಲಿ ಹಿಂದುಳಿತ ಬರ್ತಾ ಇದೆ. ಅದರಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರವನ್ನು ಯಾವಾಗ ತೆಗಿತಾರೋ ಆವತ್ತಿನಿಂದ ಸಂಪೂರ್ಣವಾಗಿ ಹಿಂದುಳಿದು ಹೋಗಿದೆ ಅಂತಲೇ ಹೇಳ್ಬೋದು ಈ ತಾಲೂಕುಗಳು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿನ ಒಂದು ಪ್ರವಾಸಿ ತಾಣಗಳಿಗೆ ತಲುಪುವಂತಹ ರಸ್ತೆಗಳು ಸಾಕಷ್ಟು ರೀತಿಯಲ್ಲಿ ಹದಗೆಟ್ಟು ಹೋಗಿರುವಂಥದ್ದು. ಇದರ ಬಗೆಗಿನ ಪ್ರಚಾರಗಳು ಸಹ ಇಲ್ಲಿ ಇಲ್ಲದೆ ಇರುವಂಥದ್ದು ಒಂದು ದುರದೃಷ್ಟಕರ ಅಂತಲೇ ಹೇಳ್ಬೋದು. ಅಲ್ಲದೆ ಇಡೀ ಜಿಲ್ಲೆಗೆ ಶೈಕ್ಷಣಿಕವಾಗಿ ಹಾಗೂ ತಾಲೂಕಿಗೆ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿದರೂ ಕೂಡ ಹೊಸನಗರ ತನ್ನ ಒಂದು ಅಭಿವೃದ್ಧಿಯಲ್ಲಿ ಮಾತ್ರ ಹಿಂದೆ ಬಿದ್ದಿರುವಂಥದ್ದು. ಇಷ್ಟೆಲ್ಲ ವೈವಿಧ್ಯತೆ ಇದ್ದರೂ ಕೂಡ ಸ್ವಂತ ವಿಧಾನಸಭಾ ಕ್ಷೇತ್ರವಿಲ್ಲದೆ ಬೆಳಕಿಗೆ ಬಾರದೆ ಹಳೇ ನಗರವಾಗಿಯೇ ಹೊಸನಗರ ಅನ್ನುವಂಥದ್ದು ಉಳಿದಿದೆಯಾ ಹಾಗಾದರೆ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡುತ್ತೆ. ಇಲ್ಲಿನ ಜನತೆಯ ದುರದೃಷ್ಟಕರ ಸಂಗತಿ ಅಂತ ಹೇಳಿದರೆ 2023ನೇ ವಿಧಾನಸಭಾ ಚುನಾವಣೆಗೆ ತಮ್ಮ ಹೊಸನಗರವನ್ನು ವಿಧಾನಸಭಾ ಕ್ಷೇತ್ರವನ್ನಾಗಿ ಘೋಷಣೆ ಮಾಡುತ್ತಾರೆಂದು ಅಲ್ಲದೆ ಏನಾದರೂ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ವಿಚಾರದ ಕುರಿತಾಗಿ ಸಾಕಷ್ಟು ಆಶಾಭಾವನೆಯನ್ನು ಇಟ್ಟುಕೊಂಡಿರುವಂಥದ್ದು. ಇದು ಖಂಡಿತವಾಗಿಯೂ ಕೂಡ ದುರದೃಷ್ಟಕರ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದರೆ ಇನ್ನೂ ಕೂಡ ಆಶಾಭಾವನೆಯಲ್ಲಿ ಇರುವಂಥದ್ದು. ಮೊದಲು ಅಭಿವೃದ್ಧಿ ಅನ್ನುವಂಥದ್ದು ಆಗಿತ್ತು, ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಹೊಸನಗರಕ್ಕೆ ಕೊಟ್ಟಿದ್ರು. ಆದರೆ ಅನಂತರದಲ್ಲಿ ಒಂದೇ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಆಗದೇ ಇರುವಂಥದ್ದು. ಅಷ್ಟೊಂದು ದೊಡ್ಡ ತಾಲೂಕುಗಳನ್ನು, ಅಷ್ಟೊಂದು ದೊಡ್ಡ ವಿಧಾನಸಭಾ ಕ್ಷೇತ್ರವನ್ನು
ಏನು ಅಭಿವೃದ್ಧಿಯನ್ನುಗೊಳಿಸುವಂಥದ್ದು ಒಬ್ಬ ಶಾಸಕರಿಗೆ ಖಂಡಿತವಾಗಿಯೂ ಕೂಡ ಕಷ್ಟವಾಗುತ್ತೆ. ಇಲ್ಲಿ ಶಾಸಕರನ್ನ ಮಾತ್ರ ದೂರಿದ್ರೆ ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು. ಈಗಾಗಲೇ ಜನಸಾಮಾನ್ಯರೇನಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕುವುದರ ಮೂಲಕವಾಗಿ ಒಂದು ಹೋರಾಟಕ್ಕೆ ಅಣಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಚುನಾವಣಾ ಆಯೋಗ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡುತ್ತೆ, ಇವರ ಬೇಡಿಕೆಗೆ ಹಾಗಾದರೆ ಸ್ಪಂದಿಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇವರು ಕೇಳ್ತಾ ಇರುವಂಥದ್ದು ಇಷ್ಟೇ, ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಿ ನಮಗೆ ಅನುದಾನವನ್ನು ನೀಡಿ, ಖಂಡಿತವಾಗಿಯೂ ಕೂಡ ಈ ತಾಲೂಕಿನ ಒಂದು ಅಭಿವೃದ್ಧಿ ಆದರೆ ಜನಸಾಮಾನ್ಯರೇನಿದ್ದಾರೆ ಇಷ್ಟು ದಿನ ಕತ್ತಲೆಯಲ್ಲಿ ಜೀವನವನ್ನು ಮಾಡಿದ್ದಕ್ಕೂ ಕೂಡ ಬೆಳಕನ್ನು ನೀಡಿದಂಥ ಒಂದು ಪುಣ್ಯ ನಿಮಗೆ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು. ಖಂಡಿತವಾಗಿಯೂ ಕೂಡ ಸಾಕಷ್ಟು ರೀತಿಯ ತೊಂದರೆಗಳನ್ನು ಅನುಭವಿಸಿದಂಥ ಈ ಒಂದು ಜನತೆಗೆ ಇನ್ನಾದರೂ ಕೂಡ ಏನು ಸೌಲಭ್ಯ ಅನ್ನುವಂಥದ್ದು ಸಿಗಲಿ, ಅಭಿವೃದ್ಧಿ ಅನ್ನುವಂಥದ್ದು ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯವಾಗಿರುವಂಥದ್ದು. ಈಗಾಗಲೇ TR ಕೃಷ್ಣಪ್ಪ ಅವರೇನಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ಈಗಾಗಲೇ ಸಾಕಷ್ಟು ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂಥದ್ದು, ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ಆ ಭಾಗದ ಯುವಕರ ಎಲ್ಲ ಫೇಸ್ಬುಕ್ಗಳಲ್ಲೂ ಕೂಡ ಈಗಾಗಲೇ ಹೊಸನಗರ ವಿಧಾನಸಭಾ ಕ್ಷೇತ್ರ ನಮಗೆ ಬೇಕು ಅನ್ನುವಂಥ ಪೋಸ್ಟ್ಗಳೇ ಹರಿದಾಡ್ತಾ ಇರುವಂಥದ್ದು. ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಮಾಡ್ತಾ ಇದೆ. ಈಗಾಗಲೇ ಈ ವಿಚಾರದ ಕುರಿತಾಗಿಯೂ ಸಮಿತಿಯೊಂದು ರಚನೆಯಾಗಿದೆ ಅನ್ನುವಂಥ ಮಾತನ್ನು ಜಿಲ್ಲಾ ಪಂಚಾಯತ್ ಸದಸ್ಯರೇ ಹೇಳಿರುವಂಥದ್ದು. ಕಾರಣ ಏನು ಅಂತ ಹೇಳಿದರೆ ಅಲ್ಲಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು, ತಾಲೂಕು ಪಂಚಾಯತ್ ಸದಸ್ಯರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ವಿಧಾನಸಭಾ ಕ್ಷೇತ್ರವಿಲ್ಲದೆ ಇರೋದ್ರಿಂದಾಗಿ ಅನುದಾನ ಅನ್ನುವಂಥದ್ದು ಕಡಿಮೆ ರೀತಿಯಲ್ಲಿ ಬರ್ತಾ ಇದೆ. ಇವೆಲ್ಲವನ್ನು ಕೂಡ ನಿರ್ವಹಿಸುವಂಥದ್ದು ಕಷ್ಟ ಸಾಧ್ಯವಾಗ್ತಾ ಇದೆ ಅನ್ನುವಂಥದ್ದು ಅಲ್ಲಿನ ಜನತೆಗೆ, ಅಲ್ಲಿನ ಜನಪ್ರತಿನಿಧಿಗಳಿಗೂ ಕೂಡ ಗೊತ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರು ಕೂಡ ನಾವು ಪಕ್ಷಾತೀತವಾಗಿ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಏನಿದೆ ಇದು ಆಗಬೇಕಾದ್ರೆ ಖಂಡಿತವಾಗಿಯೂ ಕೂಡ ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಹೊಸನಗರಕ್ಕೆ ನೀಡಲೇಬೇಕಾಗುತ್ತೆ. ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಆಗೋದಿಲ್ಲ. ಅದರಲ್ಲೂ ಕೂಡ ಈ ಒಂದು ಇಡೀ ರಾಜ್ಯದ ಜನತೆಗೆ ಬೆಳಕನ್ನು ನೀಡಿದಂಥವರಿಗೆ ಬೆಳಕನ್ನು ನೀಡಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಮೊದಲಿಗೆ ಸಾಕಷ್ಟು ಆಶ್ವಾಸನೆಗಳನ್ನು ಕೊಟ್ಟರು, ಏನು ಪರಿಹಾರವನ್ನು ಕೊಡ್ತೇವೆ, ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡ್ತೇವೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅನ್ನುವಂಥ ಮಾತನ್ನು ಮೊಟ್ಟ ಮೊದಲಿಗೆ ಎಲ್ಲರೂ ಕೂಡ ಹೇಳಿದರು. ಅನಂತರದಲ್ಲಿ ಎಲ್ಲರೂ ಕೂಡ ನೇಪಥ್ಯಕ್ಕೆ ಸರಿದ್ರ. ಹಾಗಾದರೆ ಯಾರೂ ಕೂಡ ಮುಂಚೂಣಿಗೆ ಬರುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಆರೋಪವಾಗಿರುವಂಥದ್ದು. ಖಂಡಿತವಾಗಿಯೂ ಕೂಡ ಆ ಒಂದು ಭಾಗಗಳನ್ನು ಗಮನಿಸಿದರೆ ಅರಿವಾಗುತ್ತೆ ಅಲ್ಲಿನ ನೈಜ ಪರಿಸ್ಥಿತಿ ಏನು, ಅಲ್ಲಿನ ಜನರ ಜೀವನ ಎಷ್ಟರ ಮಟ್ಟಿಗೆ ದುಸ್ತರವಾಗಿದೆ, ಯಾವ ರೀತಿಯಲ್ಲಿ ಅಲ್ಲಿನ ಜನರು ಜೀವನವನ್ನು ನಡೆಸ್ತಾ ಇದ್ದಾರೆ, ಅವರ ಸಂಕಷ್ಟಗಳೇನು, ಯಾವ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಅದೇ ರೀತಿಯಲ್ಲಿ ಸರ್ಕಾರ ಮನಗಾಣಬೇಕು. ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಲಿ. ಅದೇ ರೀತಿಯಲ್ಲಿ ಜನಸಾಮಾನ್ಯರೇನಿದ್ದಾರೆ ಎಲ್ಲರೂ ಕೂಡ ರಾಜಕಾರಣಿಗಳ ಮೇಲೆ, ಅದೇ ರೀತಿಯಲ್ಲಿ ಚುನಾವಣಾ ಆಯೋಗದ ಮೇಲೆ ಒತ್ತಡವನ್ನು ಹೇರಿ ಆ ಭಾಗಕ್ಕೆ ಮತ್ತೆ ಹೊಸನಗರ ವಿಧಾನಸಭಾ ಕ್ಷೇತ್ರವಾಗಿ ಆಗಲಿ ಅನ್ನುವಂಥದ್ದು ನಮ್ಮ ಆಶಯವಾಗಿರುವಂಥದ್ದು. ಸುದ್ದಿ ಸ್ಪಂದನ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.